ಕೊಡ್ಲಿಕ್ಕಂತ ಬಂದಿದ್ದೀವಿ. ನೀವು 50% ಆಕ್ಯುಪೆನ್ಸಿ ನಾಳೆಯಿಂದ ಜಾರಿಗೊಳಿಸಿದ್ದೀರಾ. ಬಟ್ ಇದೊಂದು ವೀಕ್ ಆದರೂ ಬಿಟ್ಕೊಡಿ. ಅಟ್ಲೀಸ್ಟ್ ಹಾಕಿರೋ ಬಂಡವಾಳ ಆದರೂ ಕಲೆಕ್ಷನ್ಸ್ ಆದರೂ ಆಗುತ್ತೆ. ಪ್ರಿಕಾಷನ್ಸ್ ತಗೊಂಡೆ ಎಲ್ಲರೂ ಬರೋದು. ಅದೊಂದು ಪ್ರಿಕಾಷನ್ಸ್ ಮೆಷರ್ಸ್ ಅದೇನಿದೆಯೋ ಅದನ್ನೆಲ್ಲ ನೋಡ್ಕೊಳ್ಳಿ. ಬಟ್ ನಮಗಿದು ಅವಕಾಶ ಮಾಡಿಕೊಡಿ. ಅಟ್ಲೀಸ್ಟ್ 1 ವೀಕ್ ಫ್ಯಾಮಿಲಿ ಪರ್ಸನ್ಸ್ ಎಲ್ಲ ಬರ್ತಿದ್ದೀವಿ. ತುಂಬ ಮೆಸೇಜ್ ಇರೋಂಥ ಮೂವಿ, ಯೂನಿಕ್ ಆಗಿದೆ. ಈಗ ಪ್ರೆಸೆಂಟ್ಗೆ ಏನು ಸಿಚುವೇಶನ್ಸ್ ಎದುರಿಸ್ತಾ ಇದ್ದಾರೆ ಗೌರ್ಮೆಂಟು ರಿಗಾರ್ಡಿಂಗ್ ಸ್ಕೂಲ್ಸು, ಕಾಲೇಜಸ್ಸು, ಅದೇ ಥರನೇ ಯೂತ್ಸ್ಗೆ ಸಂಬಂಧಪಟ್ಟಿರುವಂಥ ಮೂವಿನೇ ಇದು. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನಾನು ಒಂದು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಇದು ತುಂಬ ಟಚ್ ಆಗುತ್ತೆ ನಮಗೆ. ನಿಜವಾಗ್ಲೂ ಈ ಥರ ಎಲ್ಲ ಎದುರಿಸ್ತಿದ್ದೀವಿ ನಾವು ಒಂದು ಆಶ್ರಮ, ಅನಾಥಾಶ್ರಮ ನಡೆಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜಸ್ ಹೋಗ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಏನು ಎದುರಿಸ್ತಾ ಇದ್ದಾರೆ ಅದೇ ಪ್ರಾಬ್ಲಮ್ ಈ ಮೂವಿಯಲ್ಲಿ ತೋರಿಸಿರೋದ್ರಿಂದ ಎಲ್ಲರಿಗೂ ರೀಚ್ ಆಗುವಂಥ ಮೂವಿ. ತುಂಬ ಯೂನಿಕ್ ಆಗಿದೆ. ಸೊ ಅಟ್ಲೀಸ್ಟ್ 1 ವೀಕ್ಗಾದರೂ ಅದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಅಟ್ಲೀಸ್ಟ್ ಮೂವಿ ಕಲೆಕ್ಷನ್ಸ್ ಆದರೂ ಆಗುತ್ತೆ ಎಲ್ಲರಿಗೂ ಜನಕ್ಕೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.